ವಿಶೇಷವಾಗಿ ಹೇಳುವುದಾದರೆ PCOD ಮಹಿಳೆಯರಲ್ಲಿ ಕಾಣುವಂತಹ ಸಾಮಾನ್ಯವಾದಂಥ ಸಮಸ್ಯೆ. PCOD ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ನಾವೇನು ತಪ್ಪುಗಳನ್ನು ಮಾಡ್ತಿದ್ದೀವಿ ಅಂತ ನೋಡಬೇಕು. ಒಂದು ಆಹಾರದಲ್ಲಿ ಸಮಸ್ಯೆ ಇದೆ, ಹೌದು. ಸರಿಯಾದ ಆಹಾರ ಸಿಗ್ತಾ ಇಲ್ಲ ನಮಗೆ, ಹೈಬ್ರಿಡ್ ಊಟ ಮಾಡ್ತಾ ಇದ್ದೀವಿ, ಅದು ಕೆಮಿಕಲ್ ಬೇಸ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ಸಮಸ್ಯೆಗಳು ಉದ್ಭವ ಆಗುತ್ತೆ, ಹೀಟ್ ಜಾಸ್ತಿ ಜನರೇಟ್ ಆಗುತ್ತೆ. ಅದೆಲ್ಲ ಒಂದು ವಿಚಾರ. ಆದರೆ ಇನ್ನೊಂದು ನಾವು ಬಳಸೋವಂಥ ಸ್ಟೀಲ್ ಪಾತ್ರೆಗಳು, ಅಲ್ಯೂಮಿನಿಯಮು, ಇದರಿಂದ ವಿಷಕಾರಿ ಅಂಶಗಳು ನಮ್ಮ ಬಾಡಿ ಸೇರ್ತಾ ಇದೆ. ಅಷ್ಟಲ್ಲದೆ ನಾವು ಉಪಯೋಗ ಮಾಡೋಂಥ ಕ್ಲೆನ್ಸರ್ಗಳೇನಿದೆ, ಬಾತ್ರೂಮ್ ಕ್ಲೀನರ್ಸ್ ಇದೆ, ಅದೆಲ್ಲ ಹೆಣ್ಮಕ್ಳು ಕೈಯಲ್ಲಿ ಮುಟ್ತಾ ಇರ್ತಾರೆ, ಗೊತ್ತಿಲ್ಲದೆ ಏನೋ ಊಟನೂ ಮುಟ್ಬಿಡ್ತೀವಿ ನಾವು. ಸೊ ಟಾಕ್ಸಿನ್ಸ್ ಅದಲ್ಲೇ ಆಬ್ವಿಯಸ್ಲಿ ಇರುತ್ತೆ, ಅದೇ ನಮ್ಮ ಹೊಟ್ಟೆಗೆಲ್ಲ ಹೋಗುತ್ತೆ. ಸೊ ಮನೆಯಲ್ಲಿ ನಾವೇ ವಿಷವನ್ನು ಉಣಿಸ್ತೀವಿ ಅನ್ನೋ ಥರದಲ್ಲಿ ಉಂಟು ಇವತ್ತಿನ ಪರಿಸ್ಥಿತಿ. ಸೊ ಇದೆಲ್ಲ ಕಾರಣಕ್ಕೆ ಒಂದು ಟೀನೇಜರ್ಸಲ್ಲಿ ಈಗ PCOD ಶುರು ಆಗ್ಬಿಟ್ಟಿದೆ. ಮೊದಲು ವಯಸ್ಸಾದ ಹೆಣ್ಮಕ್ಳಲ್ಲಿ ಇರ್ತಿತ್ತು, ಈಗ ಸಣ್ಣ ಮಕ್ಕಳಲ್ಲಿ ಕೂಡ ಶುರು ಆಗಿದೆ. ಕಾರಣ ಏನಂತಂದ್ರೆ, ನಾನು ಗಮನಿಸ್ತಾ ಇದ್ದೆ, ಇವ್ರಿಗೆ ಯಾಕೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ, 14 ವರ್ಷದ್ದು 15 ವರ್ಷದ ಮಕ್ಕಳೆಲ್ಲ PCOD ಬರ್ತಾ ಇದ್ದಾರೆ. ನಾನು ಐ ವಾಸ್ ಥಿಂಕಿಂಗ್ ಯಾಕೆ ಹಿಂಗೆ ಆಗ್ತಿದೆ ಇಷ್ಟು ಸಣ್ಣ ಮಕ್ಕಳಿಗೆ ಅಂತ. ಏನಾಗುತ್ತೆ ಅಂದರೆ, ಅವರು ಪೀರಿಯಡ್ಸ್ ಟೈಮ್ ಬರುವಾಗ ಅವ್ರು ಹೋಗಿ ಐಸ್ ಕ್ರೀಮ್ ತಿನ್ನೋದು, ಜ್ಯೂಸ್ ಕುಡಿಯೋದು ಎಲ್ಲ ಮಾಡಿಬಿಡ್ತಾರೆ. ಸೊ ಇಲ್ಲಿ ಏನಂತಂದರೆ, ಆ ಪೀರಿಯಡ್ಸ್ ಟೈಮ್ಗೆ ಹೀಟ್ ಬೇಕಾಗಿರುತ್ತೆ, ಆ ಫೈರ್ ಬೇಕಾಗಿರುತ್ತೆ. ಇವ್ರೇನು ಮಾಡ್ತಾರೆ, ಇವರೇ ಅದಕ್ಕೆ ತಣ್ಣೀರು ಎರಚೋದ ರೀತಿಯಲ್ಲಿ ಐಸ್ ಕ್ರೀಮ್ಸ್ ತಿನ್ನೋದು, ಜ್ಯೂಸ್ ಕುಡಿಯೋದು ಮಾಡಿಬಿಟ್ರೆ ಸೊ ಹೇಗೆ ಆಗುತ್ತೆ ಪೀರಿಯಡ್ಸ್, ಆ ಡೇಟ್ ಮುಂದಕ್ಕೆ ಹೋಗುತ್ತೆ. ಹಾಗೆಯೇ ಹೋಗ್ತಾ ಇದ್ದಂಗೆ ಬಾಡಿಗೆ ಅದು ಸರಿಯಾದ ರೀತಿಯಲ್ಲಿ ಇಂಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೆ ಇವತ್ತೇನು ಹಸಿವಾದರೆ ಅದೇ ನೆಕ್ಸ್ಟ್ ಡೇಗೆ ಅದೇ ಟೈಮ್ಗೆ ಹಸಿವಾಗುತ್ತೆ. ಇದು ಒಂದು ಕ್ರಮ, ಬಾಡಿ ಮಾಡ್ಕೊಂಡಿರೋ ಒಂದು ಕಾನ್ಸ್ಟಿಟ್ಯೂಷನ್. ನಾವು ಅದನ್ನು ಫಾಲೋನೇ ಮಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಯೂನಿವರ್ಸಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ, 6 ಗಂಟೆ ಒಳಗಡೆ ಸೂರ್ಯ ಇರುವಾಗಲೇ ಎಲ್ಲ ತಿನ್ಬಿಡ್ಬೇಕು, ಮತ್ತೇನು ತಿನ್ನಬೇಡಿ ಎಲ್ಲ ಹೇಳ್ತಾರೆ. ಸೊ ಇಟ್ಸ್ ಅ ಯೂನಿವರ್ಸಲ್ ಕಾನ್ಸ್ಟಿಟ್ಯೂಷನ್. ಅದು ಪ್ರಾಣಿಗಳು ಪಕ್ಷಿಗಳೆಲ್ಲ ಮಾಡ್ತಿದೆ, ನಾವು ಮಾತ್ರ ಮಾಡ್ತಿಲ್ಲ. ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಯೂನಿವರ್ಸ್. ಅದೇ ದೊಡ್ಡ ತಪ್ಪಾಗಿರೋದು ಒಂದು. ಆಮೇಲೆ ಈ PCOD ಪ್ರಾಬ್ಲಮ್, ಕೆಲವು ಸಮುದಾಯದವರು ಸಂಜೆ ನಂತರ ಊಟ ಮಾಡೋದಿಲ್ಲ, ವಿಶೇಷವಾಗಿ ಜೈನರಂತಹ ಸಮುದಾಯಗಳು. ಇಟ್ಸ್ ಪ್ಯೂರ್ಲಿ ಸೈನ್ಸ್, ಅದು ಹಾಗೆ ಇರಬೇಕು, ಪ್ರಕೃತಿ ಹಾಗೆ ಇರೋದು. ನಮ್ಗೆಲ್ರಿಗೂ ಒಂದೇ ಕಾನ್ಸ್ಟಿಟ್ಯೂಷನ್ ಇದೆ, ಪ್ರಕೃತಿ ಕಾನ್ಸ್ಟಿಟ್ಯೂಷನ್. ಬೇರೆ ಯಾವ ಕಾನ್ಸ್ಟಿಟ್ಯೂಷನ್ ಈ ಜಗತ್ತಿನಲ್ಲಿ ಇಲ್ಲ. ಯಾವ ಧರ್ಮ ಮತ ಅದೆಲ್ಲ ಹೇಳ್ತಾರೆ, ಯಾವುದಕ್ಕೂ ನಥಿಂಗ್. ಇದನ್ನು ಯಾರೂ ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ನಾವು ವಿ ಹ್ಯಾವ್ ಟು ಗೋ ವಿತ್ ದ ಯೂನಿವರ್ಸ್. ಅದು ನಮ್ಮನ್ನು ತಾಯಿ ಗರ್ಭದಲ್ಲಿ 6 ತಿಂಗಳು ಇಟ್ಕೊಂಡಿರುತ್ತೆ, 9 ತಿಂಗಳು ಇಟ್ಕೊಂಡಿರುತ್ತೆ. 9 ತಿಂಗಳು ನಮ್ಮನ್ನು ಸಾಕ್ತವೆ ಎಲ್ಲ ಗ್ರಹಗಳು. ಹೊರಗೆ ಬಂದ ಮೇಲೂ ಸಹ ಗ್ರಹದ ಪ್ರಭಾವ ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ ಭೂಮಿ ಮೇಲೆ ಆ ಪ್ರಭಾವ ಉಂಟಲ್ವಾ, ಅದು ಎಲ್ರಿಗೂ ಗೊತ್ತಿದೆ ಅಲ್ವಾ, ಅನುಭವಿಸ್ತಿದ್ದೀವಲ್ಲ. ಸೊ ವಿ ಹ್ಯಾವ್ ಟು ಮೇಂಟೈನ್ ದಿ ಯೂನಿವರ್ಸಲ್ ಕಾನ್ಸ್ಟಿಟ್ಯೂಷನ್. ಅದೇನು ಹೇಳುತ್ತೆ ಅಂದರೆ, 6 ಗಂಟೆ ಒಳಗಡೆ ಊಟ ಮಾಡಿ, ಮತ್ತು ಸಾವಯವ ಪದಾರ್ಥಗಳನ್ನು ತಿನ್ನಿ, ವಿಷಕಾರಿ ಅಂಶಗಳನ್ನು ಮುಟ್ಟಬಾರ್ದು. ಯಾವುದನ್ನು ನೀವು ತಿನ್ನೋದಿಲ್ಲ ಅಂಥ ವಸ್ತುಗಳನ್ನು ಮೈ ಮೇಲೂ ಹಾಕೋಬಾರ್ದು. ಏನೇನೋ ಕ್ರೀಮ್ಸ್ ಎಲ್ಲ, ಕೆಲವೆಲ್ಲ ನಾವು ತಿನ್ನೋ ಕ್ರೀಮ್ ಅಲ್ಲ, ಅದನ್ನು ನಾವು ಮೈಗೆ ಹಚ್ಕೊಳ್ತೀವಿ. ಸೊ ಇಟ್ ಇಸ್ ಬ್ಯಾಡ್ ಆ್ಯಕ್ಚುಲಿ. ನೀವು ಏನು ತಿನ್ಲಿಕ್ಕಾಗತ್ತೆ ಅದನ್ನು ಮಾತ್ರ ಮೈ ಮೇಲೆ ಹಚ್ಕೋಬಹುದು. ಬಿಕಾಸ್ ಸ್ಕಿನ್ನು ಕೂಡ ನಮ್ಮ ಶರೀರಕ್ಕೆ ಸೇರಿದ ಸಂಬಂಧವೇ ಅಲ್ವಾ. ಇವನ್ ನಾವು ಕೂದಲು ಕೂಡ, ಅದಕ್ಕೂ ಅಷ್ಟೇ ಏನೇನೋ ಕೆಮಿಕಲ್ಸ್ ಹಾಕ್ಕೊಳ್ತೀವಿ, ಅದು ಹೊಟ್ಟೆಗೆ ತಿನ್ಲಿಕ್ಕೆ ಹಾಕೋದು ಇಂತಲ್ಲ. ಮತ್ತು PCOD ನಾವು ಮಾತಾಡ್ತಿದ್ವಿ, ನಾನು ಹೇಳಿದಾಗೆ ಕರೆಕ್ಟ್ ಡೇಟ್ ಬರುವಾಗ ಮಕ್ಕಳು ಐಸ್ ಕ್ರೀಮ್ ತಿನ್ನೋದು ಇದೆಲ್ಲ ತಿನ್ನೋದು ಮಾಡಬಾರ್ದು. ಈಗೇನೋ ಇವತ್ತು ನಾಡಿದ್ದು 3 ಡೇಸ್ ಬಿಟ್ಟು ಡೇಟ್ ಇದೆ ಅನ್ನುವಾಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಲೈಮ್ ಜ್ಯೂಸ್ ತಗೊಂಡ್ರೆ ಸ್ವಲ್ಪ ಹೀಟ್ ಇನ್ಕ್ರೀಸ್ ಮಾಡುತ್ತದು. ಇನ್ಕ್ರೀಸ್ ಮಾಡಿ ಇವೊಂದು ಕೋಲ್ಡ್ ಇದ್ರೂ ಕೂಡ ಕರೆಕ್ಟ್ ಟೈಮ್ ಪೀರಿಯಡ್ಸ್ ಆಗಾಗೆ ಮಾಡುತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ತುಂಬ ಖಾರ ತಿನ್ನೋದು, ಸ್ಪೈಸೀಸ್ ತಿನ್ನೋದು, ಅದನ್ನು ಜಾಸ್ತಿ ಮಾಡ್ಕೊಂಡು ಬಿಡ್ತಾರೆ. ಹಾಗೆ ಮಾಡಿದವರಿಗೆ ಟೈಮ್ಗಿಂತ ಮುಂಚೆ ಪೀರಿಯಡ್ಸ್ ಆಗಿಬಿಡುತ್ತೆ. ಆಮೇಲೆ ಬ್ಲೀಡಿಂಗ್ ಜಾಸ್ತಿ ಅಂತ ಹೇಳ್ತಾರೆ, ಅಂದರೆ ಹೀಟ್ ತಗೊಳ್ತಾ ಇರ್ತಾರೆ, ಬ್ಲೀಡಿಂಗ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಇದನ್ನು ಅಷ್ಟೇ ಗಮನಿಸಬೇಕು ನಾವು. ಆ ಟೈಮ್ ಬರುವಾಗ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಬಾಡಿಯನ್ನು ನಾರ್ಮಲ್ ಆಗಿ ಇಟ್ಕೊಂಡಿರ್ಬೇಕು. ಒಂದು ವೇಳೆ ನಿಮಗೆ ಹೀಟ್ ಆಗಿದ್ರೆ ಅದು ತಂಪು ಮಾಡಿಕೊಂಡು ಅದನ್ನು ನಾರ್ಮಲ್ಗೆ ತರಬೇಕು. ಒಂದು ವೇಳೆ ತಂಪಾಗಿದ್ರೆ ಸ್ವಲ್ಪ ಹೀಟ್ ಮಾಡಿಕೊಂಡು ನಾರ್ಮಲ್ಗೆ ತರಬೇಕು. ಆವಾಗ ಮಾತ್ರ ಕರೆಕ್ಟ್ ಟೈಮ್ಗೆ ಪೀರಿಯಡ್ಸ್ ಆಗಲಿಕ್ಕೆ ಸಾಧ್ಯ ಇದೆ. ಅಷ್ಟರಲ್ಲದೆ ಜೊತೆಗೆ ಸ್ವಲ್ಪ ಶಾರೀರಿಕ ಇರಬೇಕು. ಅಟ್ಲೀಸ್ಟ್ ವಾಕ್ ಮಾಡೋದು, ಮಕ್ಕಳೆಲ್ಲ ಅವರು ಆಟ ಆಡೋದು ಎಲ್ಲ ಇರಬೇಕು. ನಾವೆಲ್ಲ ಒಂದು 18-20 ವರ್ಷ ಆದರೂ ಸಹ ರೋಡಲ್ಲಿ ಕುಂಟೆ ಬಿಲ್ಲೆ ಆಡ್ತಿದ್ವಿ. ಇಟ್ ವಾಸ್ ಅ ಟೈಮ್ ಲೈಕ್ ದಟ್. ನಾವು ಮಕ್ಕಳಾಗೇನೆ ಆಡೋದೇನಿದ್ರು ಮೊಬೈಲಲ್ಲಿ. ಈಗ ಎಲ್ಲ ಮೊಬೈಲ್ ಹಿಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಸೊ ಅದನ್ನೊಂದು ಅವಾಯ್ಡ್ ಮಾಡಬೇಕು. ಸೊ ಮೊಬೈಲ್ಸ್ನ ಎಷ್ಟು ಸಮಯ ಯೂಸ್ ಮಾಡಬೇಕು ಅಷ್ಟೇ ಟೈಮ್ ಯೂಸ್ ಮಾಡಬೇಕು. ಆ ಥರದ್ದೆಲ್ಲ ಒಂದು ನಿಯಮಗಳು ನಾವೇ ಹಾಕ್ಕೊಳ್ಬೇಕು. ಯೂನಿವರ್ಸೇ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಂಡಿದೆ ಅಂದರೆ ನಮಗೆ ನಮ್ಮದೇ ಕಾನ್ಸ್ಟಿಟ್ಯೂಷನ್ ಬೇಡವಾ, ನಾನು ಹೀಗೆ ಇರಬೇಕು ಅಂತ. ಸೊ ಅದನ್ನು ರೂಢಿಸ್ಕೊಂಡ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಜೀವನವನ್ನು ಹ್ಯಾಪಿಯಾಗಿ ಅನುಭವಿಸ್ಬೋದು. ಇಲ್ಲದಿದ್ದರೆ ಬರೀ ರೋಗದಲ್ಲಿ, ನೋವಲ್ಲಿ, ದುಃಖದಲ್ಲೇ ಕಳಿಬೇಕಾಗ್ತದೆ. ಎಲ್ಲ ಎಂಜಾಯ್ ಮಾಡ್ತಿದ್ರೆ ನಮಗೆ ಕೂಡೋದಿಲ್ಲ ಅಂತ ಕೂತ್ಕೊಂಡಿರ್ತೀವಿ.
ಸೊ ಈ ಪ್ರಾಬ್ಲಮ್ಸ್ ಬರಬಾರ್ದು ಅಂತಂದರೆ ಸಣ್ಣ ಮಕ್ಕಳಿಂದನೇ ಈ ತಯಾರಿಗಳು ಆಗಬೇಕು. ಇನ್ನು ಕೆಲವು ಹುಡುಗಿಯರಲ್ಲಿ ಅತ್ಯಧಿಕ ರಕ್ತಸ್ರಾವ ಇರಬಹುದು ಅಥವಾ ತುಂಬಾ ದಿನಗಳವರೆಗೆ ಸ್ರಾವ ಇರುವುದು, ಇದಕ್ಕೆ ಏನಾದರೂ ಬಣ್ಣದ ಚಿಕಿತ್ಸೆಯಲ್ಲಿ ಉಪಶಮನ ಇದೆ ಇದೆ ಇದೆ. ಆ ಯೆಲ್ಲೋ ಕಲರನ್ನು ಯೂಸ್ ಮಾಡ್ತೀವಿ ನಾವು ಆ್ಯಕ್ಚುಲಿ. ಅವಾಗ ರಿಪ್ರೊಡಕ್ಟಿವ್ ಆರ್ಗನ್ ಇದು ಯೂಟ್ರಸ್ಗೆ ಅದಕ್ಕೆಲ್ಲ ಸ್ವಲ್ಪ ಯೆಲ್ಲೋ ಕಲರ್ನ ಬಣ್ಣವನ್ನು ಹಚ್ಚೋದ್ರಿಂದ ಅದು ತಡೆ ಹಿಡಿಯುತ್ತೆ. ನಾವು 2 ದಿನದಲ್ಲಿ ಅದು ಸ್ಟಾಪ್ ಆಗಿದ್ದು ಕಂಡಿದ್ದೀವಿ. ಸೊ ವೆರಿ ಗುಡ್ ರಿಸಲ್ಟ್ಸ್. ಅದು ಪೃಥ್ವಿ ಅಲ್ವಾ ಯೆಲ್ಲೋ ಬಣ್ಣ, ಹಾಗಾಗಿ ಅದು ನೀರಿನ ಮೇಲೆ ಮಣ್ಣು ಹಾಕಿದ ಹಾಗೆ. ಸೊ ಅದು ಸ್ಟಾಪ್ ಆಗ್ತದೆ. ಸಿಕ್ಕಿದೆ, ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಮತ್ತೆ ಸರಾಗವಾಗಿ ನಾರ್ಮಲ್ ಇದಕ್ಕೆ ಬರ್ತಾರೆ. ಬಟ್ ನಾನು ಹೇಳೋದೇನಂದ್ರೆ ಎಲ್ಲರೂ ಸ್ವಲ್ಪ ಅಶ್ವಗಂಧ ಶತಾವರಿಯನ್ನು ತಗೊಳ್ಳಿ, ಅದನ್ನು ರೆಗ್ಯುಲೇಟ್ ಮಾಡ್ತದೆ. ನಿಮಗೆ ಮಕ್ಕಳಾಗಿ ಮೆನೋಪಾಸ್ ತನಕ ಕೂಡ ತುಂಬಾ ಒಳ್ಳೆ ಸಪೋರ್ಟಿವ್ ಅದು. ಅದೇ ರೀತಿ ಮತ್ತೊಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಚ್ಚಾಗಿ ಕಂಡುಬರ್ತದೆ, ಡಿಮೆನ್ಷಿಯಾ ಅಥವಾ ಮರೆವಿನ ಕಾಯಿಲೆ. ತುಂಬಾ ಎಳೆಯ ವಯಸ್ಸಿನವರಿಗೆ ಇವತ್ತು ಮರೆವು ಜಾಸ್ತಿ ಆಗ್ತಾ ಇದೆ. ಹೌದು, ಅದು ಡೆಮೆನ್ಷಿಯಾ ಬರೋದು ಬೇರೆ ಬೇರೆ ಕಾರಣಗಳಿದೆ. ಅಷ್ಟಲ್ಲದೆ ಕೆಲವು ಈಗ ಎಂತ ಹೇಳ್ತಾರೆ, ಲೀಚ್ ಅಂತ ಕರೀತಾರೆ, ಸಣ್ಣ ಒಂಥರ ಹುಳದಾಗೆ ಬಹಳ ಚಿಕ್ಕ ಚಿಕ್ಕ ಕ್ರಿಮಿಗಳಾಗಿರ್ತವೆ. ಅದು ಕೂಡ ನಮ್ಮ ಬಾಡಿ ಎಂಟರ್ ಆಗ್ತಿರುವೆ ಕೆಲವರಿಗೆ ಅದು ಬ್ರೈನ್ ನ್ಯೂರಾನ್ಸ್ ಮೇಲೆ ಹೋಗಿ ಕೂತ್ಕೊಂಡು ಬಿಡುತ್ತೆ. ಸೊ ನ್ಯೂರಾನ್ಸ್ ಮೇಲೆ ಹೋಗಿ ಕೂತ್ಕೊಂಡ ತಕ್ಷಣ ಕನೆಕ್ಷನ್ ಸಿಗೋದಿಲ್ಲ ನ್ಯೂರಾನ್ಸ್ಗೆ. ಆವಾಗ ಏನಾಗುತ್ತೆ, ಅವರಿಗೆ ನೆನಪು ಹೋಗುವಂಥದ್ದು ಇಂಥವೆಲ್ಲ ಆಗೋದು ಜಾಸ್ತಿ ಇದೆ. ಸೊ ಇದನ್ನು ತಡೆಗಟ್ಟಲಿಕ್ಕೆ ಆಯುರ್ವೇದದಲ್ಲಿ ಒಂದು ಮದ್ದು ನಮ್ಮ ಹಿರಿಯರು ಮೊದಲೇ ಮಾಡಿಟ್ಟಿದ್ದಾರೆ. ಅದು ಏನಂತಂದ್ರೆ ವೆರಿ ಸಿಂಪಲ್, ನಿಮ್ಮ ಅಡುಗೆ ಮನೇಲಿ ಸಿಕ್ಕಂಥದ್ದು. ಆದರೆ ಪ್ಯೂರ್ ಇರಬೇಕು. ಪ್ಯೂರ್ ಹನಿ, ಜೇನುತುಪ್ಪಕ್ಕೆ ಒಂದು ಸ್ವಲ್ಪ ಅರಿಶಿನ, ಚೂರು ಕರಿಮೆಣಸು ಹುಡಿ, ಇಷ್ಟನ್ನು ಹಾಕ್ಕೊಂಡು 1 ಸ್ಪೂನ್ ಊಟ ಆದಮೇಲೆ ತಿಂದು ಮಲ್ಕೊಂಡ್ರೆ ಆ ಡೆಮೆನ್ಷಿಯಾ ಪ್ರಾಬ್ಲಮ್ಮು ನಿಧಾನವಾಗಿ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಲಾಂಗ್ ಟೈಮು ನೆನಪಿನ ಶಕ್ತಿ ಚೆನ್ನಾಗಿ ಉಳಿಯುತ್ತೆ. ಮರ್ಮ ಚಿಕಿತ್ಸೆ ಬಗ್ಗೆ ಬಹಳಷ್ಟು ಜನರಲ್ಲಿ ಕುತೂಹಲ ಇದೆ. ಏನಿದು ಮರ್ಮ ಚಿಕಿತ್ಸೆ, ಎಷ್ಟು ಅಂತಹ ಕೇಂದ್ರಗಳಿದೆ? ಓಕೆ, ಮರ್ಮ ಚಿಕಿತ್ಸೆ ಅಂದರೆ ಅದು ಅಕ್ಯೂ ಪಾಯಿಂಟ್ಸ್ ಅಂದರೆ ನಮ್ಮದು ರಂಧ್ರಗಳು ಎಲ್ಲೇ ಎಷ್ಟೆಷ್ಟು ಕಡೆ ಇದೆ ಅಂತ ಅದ್ರ ಕನೆಕ್ಷನ್ಸ್ ಬೇರೆ ಬೇರೆ ಕಡೆ ಹೋಗಿರುತ್ತೆ. ಎಂತ ಹೇಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ 7 ಚಕ್ರಾಸ್ ಏನು ಹೇಳ್ತೀವಿ, ಆ 7 ಚಕ್ರಾಸು ಇಟ್ ಇಸ್ ಲೈಕ್ ಅ ಟ್ರಾನ್ಸ್ಫಾರ್ಮರ್ ಒಂದೊಂದು ಕೂಡ. ಹಾಗೆ ನಾನು ನನ್ನ ಕ್ಲೈಂಟ್ಸ್ಗೆ ಎಲ್ಲರಿಗೂ ಒಂದು ಹೇಳ್ಕೊಡೋದು, ಎಲ್ಲ ರಂಧ್ರಗಳನ್ನು ದಿನ ನೀವು ಸ್ಟಿಮ್ಯುಲೇಟ್ ಮಾಡಬೇಕು ಅಂತ. ಇಲ್ಲಿಂದ ಶುರು ಆಗುತ್ತೆ, ಸುಳಿ ಎಲ್ಲಿದೆ ಅಲ್ಲಿಂದ 1 ಮಿನಿಟು, ಆಮೇಲೆ ನೆತ್ತಿ ಭಾಗದಲ್ಲಿ 1 ಮಿನಿಟ್, ಈ ಹಣೆ ಭಾಗದಲ್ಲಿ ಸ್ಟ್ರೆಸ್ ಪಾಯಿಂಟ್ ಇಲ್ಲಿ ನೀವು ಹೀಗೆ 2 ಮಿನಿಟ್ಸ್ ಮಾಡಿ ಅಂದರೆ ನಿಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಆಜ್ಞಾಚಕ್ರ ಇಲ್ಲಿ 2 ಮಿನಿಟ್ಸ್, ಆಮೇಲೆ ಇಲ್ಲಿ ಬಂದು ಆಜ್ಞಾಚಕ್ರ ಆದಮೇಲೆ ಇಲ್ಲಿ ಮೂಗಿನ ಕೆಳಗಡೆ. ದಿಸ್ ಪಾಯಿಂಟ್ ಇಸ್, ಈ ಮೂಗಿನ ಕೆಳಗಡೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಅದು ಯಾರಾದರೂ ಮತಿ ತಪ್ಪಿ ಬಿದ್ದಿದ್ರು ಕೂಡ ಅವರಿಗೆ ಇದು ಪ್ರೆಸ್ ಮಾಡಿ ನೀವು ಸ್ಟಿಮ್ಯುಲೇಟ್ ಮಾಡಿದ್ರೆ ಇದು ಕೂತ್ಕೊಳ್ತಾರೆ. ಎಸ್ ಅಂತ ಒಂದು ಪಾಯಿಂಟ್. ಮತ್ತು ಇಲ್ಲಿ ಬಂದು ಲಾರ್ಜ್ ಇಂಟೆಸ್ಟೈನ್ಗೆ ಮೋಷನ್ ಪ್ರಾಬ್ಲಮ್ಸ್ ಎಲ್ಲ ಇದ್ರೆ ಸ್ವಲ್ಪ ಇಲ್ಲಿ ಸ್ಟಿಮ್ಯುಲೇಟ್ ಮಾಡಿಕೊಂಡ್ರೆ ಇದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಥೈರಾಯ್ಡ್ ಪಾಯಿಂಟ್, ಇದು ಸ್ಟಿಮ್ಯುಲೇಟ್ ಮಾಡಬೇಕು. ಅಲ್ಲಿಂದ ಬಂದು ಚೆಸ್ಟಲ್ಲಿ ಬಂದು CV17 ಅಂತ ಮುಷ್ಟಿ ಇಟ್ಕೊಂಡು ಚೆನ್ನಾಗಿ ಸ್ಟಿಮ್ಯುಲೈಸ್ ಮಾಡಿದರೆ ಅವಾಗ ಎಲ್ಲ ಕಡೆಗೂ ರಕ್ತ ಚೆನ್ನಾಗಿ ಹರಿಯುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಹೊಕ್ಕಳಿಂದ 4 ಬೆರಳು ಮೇಲ್ಗಡೆ ಅಲ್ಲೊಂದು ಪೋರ್ಷನ್ ಇದೆ. ಮತ್ತೆ ಹೊಕ್ಕಳು ಬಿಟ್ಟರೆ ಹೊಕ್ಕಳಿಂದ 4 ಬೆರಳು ಕೆಳಗಡೆ ಸ್ವಾದಿಷ್ಠಾನ ಚಕ್ರ, ಅಲ್ಲಿ ಸಹ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡಬೇಕು. ಯಾರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ, ಯೂಟ್ರಸ್ ಪ್ರಾಬ್ಲಮ್ ಇರುತ್ತೆ, ಅವರಿಗೆ ಅಲ್ಲಿ ಸ್ಟಿಮ್ಯುಲೇಟ್ ಚೆನ್ನಾಗಿ 2 ಮಿನಿಟ್ಸ್ ಮಾಡಿದಾಗ ಅವ್ರಿಗೆ ಬ್ಲಾಕ್ಸ್ ಇದ್ರೆಲ್ಲ ರಿಮೂವ್ ಆಗುತ್ತೆ, ಚೆನ್ನಾಗೆಲ್ಲ ವರ್ಕ್ ಮಾಡೋಕ್ಕೆ ಶುರು ಆಗುತ್ತೆ. ಇವೆಲ್ಲ ಟ್ರಾನ್ಸ್ಫಾರ್ಮರ್ಸ್. ಅದಕ್ಕೆ ಸಂಬಂಧಪಟ್ಟಾಗೆ ವೈರ್ಸ್ ಇದ್ದಾಗೆ ನಮ್ಮ ನರ್ವ್ಸು ವೇನ್ಸು ಎಲ್ಲ ಕಡೆ ಹೋಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಹರಿಲಿಕ್ಕೆ ಶುರು ಆದ ತಕ್ಷಣ ಬ್ಲಾಕೇಜಸ್ ಇರೋದಿಲ್ಲ, ನಾರ್ಮಲ್ ಆಗಿರ್ತಾರೆ, ಎಲ್ಲ ಫಂಕ್ಷನಿಂಗ್ ಚೆನ್ನಾಗಿ ಆಗ್ತಾ ಬರುತ್ತೆ ಅಲಾಂಗ್ ವಿತ್ ಫುಡ್. ಅದೇ ರೀತಿ ಮತ್ತೊಂದು ಸಮಸ್ಯೆ ಬೆನ್ನು ನೋವು. ಅದರಲ್ಲಿ ಬೇರೆ ಬೇರೆ ರೀತಿಯಿಂದ ನೋವುಗಳಿರ್ತದೆ, ಸಿಯಾಟಿಕಾ ಇರ್ತದೆ, ಬೇರೆ ಬೇರೆ ರೀತಿಯ ಬೆನ್ನು ನೋವುಗಳಿಗೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರ. ಹಾಗೆ ಸಯಾಟಿಕ್ ಬರೋದು ಕೆಲವೊಮ್ಮೆ ಏನೋ ಬಿದ್ದು ನೋವು ಮಾಡ್ಕೊಂಡು ಬರುತ್ತೆ, ಅಥವಾ ಬೇರೆ ಬೇರೆ ಸ್ಟ್ರೆಸ್ಗಳಲ್ಲಿ ಬರುತ್ತೆ. ಸೊಂಟದಿಂದ ಹೀಗೆ ಬರೋದು ಕಾಲ್ವರೆಗೆ ಬರ್ತದೆ, ಅದನ್ನ ಕರೆಕ್ಟ್ ಸೊಂಟದಿಂದ ಹೀಗೆ. ದಿಸ್ ಸಯಾಟಿಕಾ ಪೇನ್ ಅಂತ ಕರೀತಾರೆ. ಅದಕ್ಕೆ ತುಂಬ ಜನ ಸಫರ್ ಆಗ್ತಿದ್ದಾರೆ. ಅವರಿಗೆ ಏನು ಮಾಡೋದು ಗೊತ್ತಾಗೋದಿಲ್ಲ, ಯಾವ ರಂಧ್ರದಲ್ಲಿ ಪ್ರೆಷರೈಸ್ ಮಾಡಬೇಕು ಅಂತ ಗೊತ್ತಿರೋದು. ಎಲ್ಲ ತುಂಬ ಚೆನ್ನಾಗಿರೋ ಪಾಯಿಂಟ್ಸ್ ಇದೆ ಅದರಲ್ಲಿ. ಅದು ಕ್ಲಿನಿಕಲ್ ಇದರಲ್ಲೇ ಮಾಡೋಕ್ಕೆ ಸಾಧ್ಯ. ಅವರಿಗೆ ಹೇಳಿದ್ರೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ, ಅವ್ರು ಬಂದು ನೋಡುವಾಗಲೇ ಗೊತ್ತಾಗುತ್ತೆ ಯಾವ್ಯಾವ ಪಾಯಿಂಟ್ಸ್ನ
ಸ್ಟಿಮ್ಯುಲೈಸ್ ಮಾಡಬೇಕು ಅಂತ. ಮಾಡಿದ ತಕ್ಷಣ ಆಲ್ಮೋಸ್ಟ್ ನಾನು ಇಯರ್ಸ್ ಟುಗೆದರ್ ಕಷ್ಟಪಟ್ಟಿದ್ದವರು 2 ಡೇಸ್ನಲ್ಲಿ ಕ್ಲೀನ್ ಸರಿಯಾಗಿ ಹೋಗಿದ್ದಾರೆ. ಒಬ್ಬರು ಆಪ್ರೇಷನ್ ಅಂತ ಹೇಳಿಬಿಟ್ಟಿದ್ದಾರೆ, ನಾನು ಹಾಸ್ಪಿಟ್ಲ್ಗೆ ಹೋಗ್ತಿದ್ದೀನಿ, ಹಾಸ್ಪಿಟ್ಲಿಂದ ವಾಪಸ್ ಓಡ್ಕೊಂಡು ಬಂದಿದ್ದಾರೆ, ಒಂದು ಚೆಕ್ ಮಾಡೋಣ ಇವ್ರ ಹತ್ರ ಆಗತ್ತಾ ಅಂತ ಬಂದಿದ್ರು. ತುಂಬ ಜನ ಇದ್ರು ಕ್ಲಿನಿಕಲ್ಲಿ, ಬಟ್ ಸ್ಟಿಲ್ ಅವರು ಹಠ ಮಾಡಿದ್ದಕ್ಕೆ ನಾನು ಐ ಶೋಡ್ ದೆಮ್ ದೋಸ್ ಪಾಯಿಂಟ್ಸ್ ಮತ್ತು ಪ್ರೆಷರೈಸ್ ಮಾಡಿ ತೋರಿಸಿದೆ. ಮನೆಗೆ ಹೋದವರು ಅವ್ರು ಹಾಸ್ಪಿಟ್ಲಿಗೆ ಹೋಗಲೇ ಇಲ್ಲ. ಆಮೇಲೆ ದಿ ಕೇಮ್ ಬ್ಯಾಕ್, ಆಮೇಲೆ ಫೋನ್ ಮಾಡಿ ನಗ್ತಾರೆ ಬಿದು ಆ ನೋವು ಎಲ್ಲಿ ಹೋಯ್ತು ಅಂತ. ಸಿ ದೀಸ್ ಥಿಂಗ್ಸ್ ಆರ್ ವೆರಿ ಮ್ಯಾಜಿಕಲ್ ಪಾಯಿಂಟ್ಸ್. ಅವೆಲ್ಲ ಕಲಿಬೇಕು, ಮನೇಲಿ ಎಲ್ಲರೂ ಕಲಿಬೇಕು ಅನ್ನೋದೇ ಡಾಕ್ಟರ್ ಬಸವರಾಜ್ ಅವರ ಆಸೆ. ಅದಕ್ಕೋಸ್ಕರ ನಮ್ಮನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ನಾವು ಅಷ್ಟೇ ನಿಷ್ಠೆಯಿಂದ ನಿಮಗೆ ಹೇಳ್ಕೊಡ್ಬೇಕು. ಹಾಗಾಗಿ ಎಲ್ಲವನ್ನು ನಾನು ಬಿಚ್ಚಿಡ್ತಾ ಇದ್ದೀನಿ. ದಿಸ್ ಆರ್ ಆಲ್ ಸೀಕ್ರೆಟ್ಸ್. ಅದು ಹೇಗೆ ಮಾಡೋದು ಏನೋ ಹೇಳ್ಕೊಡ್ತೀನಿ. ನನ್ನ ಕ್ಲಿನಿಕ್ ಬಂದರೂ ಕೂಡ ನೀವು ಲರ್ನ್ ಮಾಡ್ಬೋದು. ತುಂಬ ಕ್ರಾನಿಕ್ ಡಿಸೀಸ್ ಇದೆ, ಅವ್ರಿಗೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನಾವು ಅದನ್ನು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಬಟ್ ಐ ಕ್ಯಾನ್ ಟೀಚ್ ಅದರ್ ಥಿಂಗ್ಸ್ ಎಲ್ಲ ಹೇಳ್ಕೊಡ್ಬೋದು. ಅದೇ ರೀತಿ ಇನ್ನೊಂದು ಸಮಸ್ಯೆ ಮೂಳೆಗಳ ಸವೆತ. ಎಲ್ರಿಗೂ ಅರ್ಥ ಆಗ್ಬೇಕಾದ್ರೆ ಡಿಜನರೇಟ್ ಅಂತ ನಾವು ಹೇಳ್ತೀವಿ. ಡಿಜನರೇಷನ್, ಬೋನ್ ಡಿಜನರೇಷನ್, ಅದು ಮತ್ತೆ ಬರೋದು ಬಹುಶಃ ಅಸಾಧ್ಯ ಅಂತ ಅನಿಸ್ತದೆ. ಆದ್ರೆ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆಗಳಿದೆಯಾ? ಇಟ್ಸ್ ನಾಟ್ ಲೈಕ್ ದಟ್. ಬರುತ್ತೆ, ಪುನಃ ನಾವು ಅದನ್ನ ಸ್ಥಾಪನೆ ಮಾಡ್ಕೊಳ್ಬಹುದು. ಸೇಮ್ ಯೆಲ್ಲೋ ಕಲರ್ ಏನಿದೆ ಅದರಲ್ಲೇ ಬೋನ್ ನ ಗಟ್ಟಿ ಮಾಡಬಹುದು. ಈಗ ಸೊಂಟದಕ್ಕೆ ಪ್ರಾಬ್ಲಮ್ ಇದ್ರೆ ಇಲ್ಲಿ ಈ ಭಾಗದಲ್ಲಿ ರಿಂಗ್ ಫಿಂಗರ್, ಮಿಡಲ್ ಫಿಂಗರ್, ಇಲ್ಲಿ ಸೊಂಟ ನೋವಿಗೆ ನಾವು ಇಲ್ಲಿ ಕಲರ್ ಹಾಕ್ತೀವಿ. ಸ್ಕೈ ಬ್ಲೂ ಹಾಕ್ತೀವಿ ಪೇನ್ ಇದ್ರೆ, ಬ್ಲ್ಯಾಕ್ ಹಾಕ್ತೀವಿ ಇನ್ಫೆಕ್ಷನ್ ಇದ್ರೆ, ಅಥವಾ ರಿಕ್ರಿಯೇಷನ್ ಮಾಡಲಿ ಅಂತ. ಬೋನ್ ಏನಾದರೂ ತೆಳು ಬಂದಿದೆ ಅಂದ್ರೆ ರಿಕ್ರಿಯೇಷನ್ ಮಾಡ್ತದೆ ಬ್ಲ್ಯಾಕ್ ಹಾಕುವಾಗ. ಅದಾದ್ಮೇಲೆ ಹಳದಿ ಹಾಕುವಾಗ ಬೋನ್ ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇಟ್ ಈಸ್ ಆಲ್ ವಂಡರ್ಫುಲ್. ಕಲರ್ಸು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬ ಜನಕ್ಕೆ ಕಟ ಸೌಂಡ್ ಬರುತ್ತೆ ಮಂಡಿನಲ್ಲೆಲ್ಲ. ಸೊ ಅಲ್ಲೆಲ್ಲ ಯೆಲ್ಲೋ ಕಲರ್ ಹಾಕೊಂಡವ್ರಿಗೆ ಎಲ್ಲರಿಗೂ ಕ್ಲಿಯರ್ ಆಗಿದೆ, ತುಂಬ ರಿಸಲ್ಟ್ಸ್ ಬಂದಿದೆ. ನಾನು ಹೇಳೋದಕ್ಕಿಂತ ಜನಗಳೇ ಹೇಳ್ತಾರೆ. ಅದೇ ರೀತಿ ವಿಶೇಷವಾಗಿ BP, ಡಯಾಬಿಟಿಸ್ ಅಂತಹ ಕಾಯಿಲೆಗಳಿಗೆ ಯಾವ ರೀತಿ ನಿಯಂತ್ರಣಕ್ಕೆ ತರ್ಬೋದು? ಮಧುಮೇಹ ಮತ್ತು ರಕ್ತದ ಒತ್ತಡ. ನಮ್ಮ ಡಯಾಬಿಟೀಸ್ ಅಂತಂದರೆ ಅದು ಮೇಯ್ನಾಗಿ ಬರೋದು ಟಾಕ್ಸಿನ್ಸಿಂದ. ಎಲ್ಲ ನೆನೆಸ್ಕೊಂಡಿದ್ದೀವಿ ನಾವು, ಸಿಹಿ ತಿಂದು ಬರುತ್ತೆ ನಮಗೆ ಹಾಗೆ ಅಂತ. ಮತ್ತು ಇನ್ನೊಂದು ನಮ್ಮ ಪ್ಯಾನ್ಕ್ರಿಯಾಸಲ್ಲಿ ಪ್ಯಾರಾಸೈಟ್ಸ್ ಬರುತ್ತೆ ಅಂತ ಹೇಳ್ದಲ್ಲ, ಅದೂ ಅಷ್ಟೇ. ಒಂದು ಪ್ಯಾರಾಸೈಟು ಅದನ್ನು ಬ್ಲಾಕ್ ಮಾಡಿಬಿಡ್ತದೆ ಪ್ಯಾನ್ಕ್ರಿಯಾಸಸ್ನ, ಇನ್ಸುಲಿನ್ ಬರ್ದಿದ್ದಾಗ ಮಾಡುತ್ತೆ. ಸೊ ಇದಕ್ಕೆಲ್ಲ ಅದು ಮಧುಮೇಹ ಇದ್ದವ್ರಿಗೆ ಮೆಡಿಸನ್ಸು ಕೂಡ ಅಪ್ಲೈ ಆಗೋದು ತುಂಬ ಕಷ್ಟನೇ. ಅದಕ್ಕೆ ಆಯುರ್ವೇದದಲ್ಲಿ ಒಂದು ತ್ರಿಫಲ ಅಂತ ಸಿಕ್ಕತ್ತೆ. ತ್ರಿಫಲ ಪುಡಿಯನ್ನು ಇಡೀ ಮೈಗೆ ಚೆನ್ನಾಗಿ ಉಜ್ಜಿಕೊಂಡು ಆಮೇಲೆ ನೀವು ಏನೇ ಔಷಧಿ ಡಯಾಬಿಟಿಸ್ಗೆ ಸ್ವೀಕಾರ ಮಾಡಿದ್ದು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆ ತ್ರಿಫಲ ಹಾಕಿದ ತಕ್ಷಣ ಅದೆಲ್ಲ ಇನ್ಸುಲಿನ್ ರಿಸೆಪ್ಟರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ. ಅದಾದ ನಂತರ ಯು ಕ್ಯಾನ್ ಟೇಕ್ ಎನಿ ಮೆಡಿಸನ್ಸು, ಕಲರ್ಸು ಎಲ್ಲವೂ ಚೆನ್ನಾಗಿ ಆಗತ್ತೆ. ಕೆಲವ್ರಿಗೆ ಫಾಸ್ಟಾಗಿ ರಿಕವರಿ ಬಂದಿರೋದು ಉಂಟು. 300 ಮೇಲೆಲ್ಲ ಇದ್ರೆ ಸ್ವಲ್ಪ ಕಡಿಮೆ ಇದು ಅಂತ. ಆದರೆ ನಾನು ಕಂಡಾಗಿ ಅದಕ್ಕೊಂದು ಇಷ್ಟೇ ಇರಬೇಕು ಶುಗರು, ವಿದಿನ್ 99 70 to 99 ಇರಬೇಕು, ಅದು ನಾರ್ಮಲ್. ಆಮೇಲೆ 140 ತನಕ ಫಾಸ್ಟಿಂಗ್ ಟೈಮಲ್ಲಿ ಆ ಥರ ಎಲ್ಲ ಏನೇನೋ ಹೇಳ್ತಾರೆ. ನಥಿಂಗ್ ಲೈಕ್ ದಟ್ ಆ್ಯಕ್ಚುಲಿ. ಒಬ್ಬೊಬ್ಬರ ಶರೀರದಲ್ಲಿ ಒಂದೊಂದು ಥರ ಸ್ಟ್ರೆಂತ್ ಇದೆ. ಅವ್ರಿಗೆ 300 ಇದ್ರೂ ಶುಗರ್, ಅವ್ರು ಚೆನ್ನಾಗಿರ್ತಾರೆ, ಏನೂ ಆಗಲ್ಲ ಅವ್ರಿಗೆ. ಅವ್ರಿಗೇನಾದ್ರೂ ಮೆಡಿಸನ್ ಕೊಟ್ಬಿಟ್ರೆ ಅವ್ರಿಗೆ ಸುಸ್ತು ಶುರು ಆಗೋಗ್ಬಿಡುತ್ತೆ. ಅವ್ರು ಮೊದಲಿನ ಥರ ಇರೋದೇ ಇಲ್ಲ. ಇನ್ನು ಕೆಲವು 250 ತನಕನೂ ಬೇರೆ ಮಾಡ್ತಾರೆ. ಆ ಥರ 100 ಈ ಥರ ಒಬ್ಬೊಬ್ರದ್ದು ಒಂದೊಂದಿದೆ. ಅಲ್ಲಿ ಇಂಥದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ನಾನು ಸ್ವಲ್ಪ ಸಿಹಿದು ಅದು ಇದು ಜಾಸ್ತಿ ತಿಂದಿದ್ದೀನಿ ಅಂದಾಗ, ಅಥವಾ ಭಯ ಆಯಿತು ನನಗೆ, ಅಥವಾ ಆಕ್ಸಿಡೆಂಟ್ಸ್ ಆಯಿತು, ಇಂಥ ಟೈಮಲ್ಲಿ ಶುಗರ್ ರೇಸ್ ಆಗ್ತದೆ. ಅದಕ್ಕೆ ಆ ರೇಸ್ ಆಯಿತು ಅಂತ ಅದಕ್ಕೆ ಮೆಡಿಸಿನ್ ಕೊಟ್ಟುಬಿಟ್ರೆ ಅದೇನಾಗುತ್ತೆ, ಆ ಒಂದು ಪೀರಿಯಡ್ಗೆ ನೀವು ಕೊಡ್ಬೋದು. ನೆಕ್ಸ್ಟ್ ಡೇ ನೀವು ಬೇರೆ ಊಟ ಮಾಡಿರ್ತೀರ ನಾರ್ಮಲ್, ಆಗ ನಿಮ್ಮ ಶುಗರ್ ಏನು ಹೈಕ್ ಇರೋದಿಲ್ಲ. ಆದರೂ ಕೂಡ ಅಷ್ಟು ಹೆವಿ ಮೆಡಿಸಿನ್ ಯಾಕೆ ಬೇಕು ಅಂತ ನಾನು ಕೇಳೋದು. ಅದೇ ರೀತಿ ಮತ್ತೊಂದು ಕೆಲವರನ್ನು ಕಾಡುವಂತಹ ಸಮಸ್ಯೆ ತುರಿಕೆಗಳು. ಅದು ಹುಳಕಡ್ಡಿ ಇರ್ಬೋದು, ಬೇರೆ ಬೇರೆ ತುರಿಕೆ, ಅಥವಾ ಫಂಗಲ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಅದು ಔಟ್ಸೈಡ್ ಇಂದನು ಕೀಟಗಳಿಂದ ಕೆಲವು ಅವು ಇಂಜೆಕ್ಟ್ ಮಾಡ್ತವೆ ಕೆಮಿಕಲ್ಸ್, ಅದರಿಂದನೂ ಬರೋ ಸಾಧ್ಯತೆ ಇರುತ್ತೆ. ಅದು ಬಿಟ್ರೆ ಇದಕ್ಕೆ ಸ್ಕಿನ್ಗೆ ಕನೆಕ್ಟೆಡ್ ಬಂದು ಲಂಗ್ಸ್ ಡ್ರೈ ಆಗೋಗ್ಬಿಟ್ರೆ ಕೂಡ ನಮಗೆ ಇರಿಟೇಷನ್ ಆಗ್ತದೆ. ಅವಾಗ ಸ್ಕಿನ್ ಎಲ್ಲ ಡ್ರೈ ಆಗೋಕ್ಕೆ ಶುರು ಆಗುತ್ತೆ, ಇಚ್ಚಿಂಗ್ ಬರೋಕ್ಕೆ ಶುರು ಆಗುತ್ತೆ. ಅವಾಗ ಲಂಗ್ಸ್ ಪಾಯಿಂಟ್ ಏನಿದೆ ಅದನ್ನು ಪ್ರೆಷರೈಸ್ ಮಾಡೋಕ್ಕೆ ಹೇಳ್ತೀವಿ ನಾವು. ಅದು ಯೂಶಲಿ ಇಲ್ಲಿ ಬರ್ತದೆ, ಈ ಪಾಯಿಂಟಲ್ಲಿ, ಈ ಕೈ ಮಡಚಿದಾಗ ಉಂಟಲ್ಲ ಈ ಪಾಯಿಂಟಲ್ಲಿ ಇಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಅದು ಅಲರ್ಜಿ ಅದು ಏನಿದ್ರು ಕೂಡ ಹೋಗಬೇಕು ಆ್ಯಕ್ಚುಲಿ. ಅದು ಹೋಗಲಿಲ್ಲ ಅಂತಂದರೆ ಫರ್ದರ್ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಅದಕ್ಕೆ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಇಚ್ಚಿಂಗ್ ಬರೋದು, ಸ್ಕಿನ್ ಪ್ರಾಬ್ಲಮ್ ಬರೋದೇ ಅರ್ಧ ಲಂಗ್ಸಿಂದ. ಅದನ್ನೊಂದು ನಾವು ಗಮನಿಸಬೇಕು.